ಹಾಸನ ಮೂಲದ ಲಾರಿಯೊಂದರಲ್ಲಿ ಕೊಳೆತ ಕಲ್ಲಂಗಡಿಯನ್ನ ಬಪ್ಪಳಿಗೆ ಬೈಪಾಸ್ ರಸ್ತೆ ಬದಿ ಬಿಸಾಡಿ ಸ್ವಚ್ಛತೆಯ ನಿಯಮ ಉಲ್ಲಂಘನೆ ಮಾಡ್ತಾ ಇರುವುದನ್ನು ಗಮನಿಸಿದ ನಗರಸಭೆ ಸದಸ್ಯ ಪಿಜಿ ಜಗನ್ನಿವಾಸರಾವ್ ನಗರಸಭೆಯ ಅಧಿಕಾರಿಗಳ ಸಹಕಾರದೊಂದಿಗೆ ಲಾರಿ ಚಾಲಕ ಮತ್ತು ಕ್ಲೀನರ್ ಮೂಲಕವೇ ಎಸೆದ ಕಲ್ಲಂಗಡಿಗಳನ್ನು ಹೆಕ್ಕಿಸಿ 5,000 ರೂಪಾಯಿ ದಂಡ ವಿಧಿಸಿದ ಘಟನೆ ಏಪ್ರಿಲ್ 21ರಂದು ನಡೆದಿದೆ. ಕಲ್ಲಂಗಡಿಯನ್ನ ಹೇರಿಕೊಂಡು ಪುತ್ತೂರಿಗೆ ಬಂದಿದ್ದ ಹಾಸನ ಮೂಲದ ಲಾರಿ ಕೊಳೆತ ಕಲ್ಲಂಗಡಿಯನ್ನ ಬಪ್ಪಳಿಗೆ ಬೈಪಾಸ್ ರಸ್ತೆಯ ಬಳಿ ಬಿಸಾಡ್ತಾ ಇರುವುದನ್ನು ಗಮನಿಸಿದ ನಗರಸಭೆ ಸದಸ್ಯ ಪಿಜಿ ಜಗನ್ನಿವಾಸರಾವ್ ಲಾರಿಯನ್ನ ತಡೆದು ನಿಲ್ಲಿಸಿದ್ದಲ್ಲದೆ ನಗರಸಭೆಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರು. ತಕ್ಷಣ ಆಗಮಿಸಿದ ನಗರಸಭೆಯ ಹಿರಿಯ ಆರೋಗ್ಯ ನಿರೀಕ್ಷಕ ರಾಮಚಂದ್ರ ಮತ್ತು ಸಿಬ್ಬಂದಿ ರಸ್ತೆ ಬದಿಯಲ್ಲಿ ಬಿಸಾಡಿದ ಕೊಳೆತ ಕಲ್ಲಂಗಡಿಯನ್ನ ಲಾರಿ ಚಾಲಕ ಮತ್ತು ಕ್ಲೀನರ್ ಮೂಲಕವೇ ಹೆಕ್ಕಿಸಿದ್ದಲ್ಲದೆ ಸ್ವಚ್ಛತಾ ಕಾನೂನು ಉಲ್ಲಂಘನೆ ಮಾಡಿದ ಹಿನ್ನೆಲೆಯಲ್ಲಿ 5,000 ರೂಪಾಯಿ ದಂಡ ವಿಧಿಸಿದ್ದಾರೆ. ಪರಿಸರವನ್ನ ಕೆಡಿಸ್ತಾ ಇರುವವರ ಮೇಲೆ ಕ್ರಮ ಕೈಗೊಂಡ ನಗರಸಭೆ ಸದಸ್ಯ ಪಿಜಿ ಜಗನ್ನಿವಾಸರಾವ್ ಅವರ ಕಾರ್ಯಕ್ಕೆ ಸಾರ್ವಜನಿಕರಿಂದ ಪ್ರಶಂಸೆ ವ್ಯಕ್ತವಾಗಿದೆ.